ಈ ಜೂನ್ ತಿಂಗಳ 8ನೇ ತಾರೀಕಿನಿಂದ ನಾವು ಜನರನ್ನು ದರ್ಶನಕ್ಕೆ ವ್ಯವಸ್ಥಿತವಾಗಿ ಬಿಡ್ತಾ ಇದ್ದೀವಿ. ಈಗ ಬಂದರೆ ಒಂದು ದಿವಸಕ್ಕೆ 500ರಿಂದ 800 ಜನ ಬಂದರೆ ಅವರನ್ನು ದರ್ಶನಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ. ಅವರು ಮೊದಲು ಅಲ್ಲಿ ಕೌಂಟ್ರಲ್ಲಿ ಸ್ಯಾನಿಟೈಸೇಷನ್ ಮಾಡಿಕೊಳ್ಬೇಕು. ಆಮೇಲೆ ಅವರ ID ಕಾರ್ಡು, ಆಧಾರ್ ಪರಿಚಯ ಎಲ್ಲ ತೆಗೆದುಕೊಂಡು ಅವರ ಹೆಸರು ಬರ್ಕೊಂಡು ಅವರನ್ನು 6 ಗಡಿ ಅಂತರದ ದೂರದಲ್ಲಿ ನಿಯಂತ್ರಿತವಾಗಿ ದೇವಸ್ಥಾನ ಒಳಗೆ ಬಿಡ್ತಾ ಇದ್ದೇವೆ. ಈಗ ಮಳೆಗಾಲ ಆದ್ದರಿಂದ ಯಾವುದೇ ವಿಶೇಷ ಉತ್ಸವ, ರಥೋತ್ಸವ, ರಂಗಪೂಜೆ ಯಾವುದು ನಡೆಯೋದಿಲ್ಲ. ನಿತ್ಯ ಪೂಜೆ ಏನುಂಟು ಅದೆಷ್ಟು ನಡೀತದೆ. ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಅದು ಬಿಟ್ಟರೆ ಬೇರೆ ಯಾವುದೇ ವಿಶೇಷ ಪೂಜೆಗಳು ಈಗ ನಡೆಯೋದಿಲ್ಲ. ಹಾಗಾಗಿ ಈಗ 8ನೇ ತಾರೀಕಿನ ಮೇಲೆ ಸರ್ಕಾರದ ಆದೇಶದ ಪ್ರಕಾರ ಜನ ಬಂದರೆ ಎಲ್ಲ ನಿಯಮ ಪ್ರಕಾರ ನಮ್ಮ ಎಲ್ಲ ಸಿಬ್ಬಂದಿಯವರು ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಬೇಕಾದ ಕವಚಗಳನ್ನು ಗ್ಲೌಸ್ ಹಾಕ್ಕೊಂಡಿದ್ದಾರೆ. ಅದೇ ಬಂದವರಿಗೆ ಕೂಡ ಬೇಕಾದಂಥ ರಕ್ಷಣೆಯನ್ನು ಕೊಟ್ಟು ನಮ್ಮ ಸಾಧ್ಯತೆ ಇರುವಂಥ ಎಲ್ಲ ನಿಯಮಗಳನ್ನು ಮಾಡಿಕೊಂಡು ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೇವೆ. 8ನೇ ತಾರೀಕಿನ ಮೇಲೆ ಸರ್ಕಾರದ ಆದೇಶ ಪ್ರಕಾರ ಅವಕಾಶ ದರ್ಶನಕ್ಕೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರಕ್ಕೆ ಕೊಡ್ತೇವೆ. ಪ್ರಸಾದ ಹೌದು, ಅನ್ನಪ್ರಸಾದ ಇಲ್ಲಿ ನಡೀತಾ ಇದೆ. ಅದು ಈಗ ಮೊನ್ನೆವರೆಗೆ ಬಫೆ ಇತ್ತು, ಆದರೆ ಈಗ ಬಫೆ ಬೇಡ, ಅವರಿಗೆ ಬಫೆಗಿಂತ ಕೂತು ಊಟ ಮಾಡೋದೇ ಕ್ಷೇಮ ಅಂಥೇಳಿ. ಬಫೆ ಅಂದರೆ ಒಟ್ಟಿಗೆ ಬರ್ತಾರೆ, ನಾವು ಎಷ್ಟು ಹೇಳಿದರೂ ಅವ್ರು ಕೇಳೋದಿಲ್ಲ. ಹಾಗಾಗಿ ದೂರದಲ್ಲಿ ಕೂರಿಸಿ ಅವರಿಗೆ ಅನ್ನದಾನಕ್ಕೆ ವ್ಯವಸ್ಥೆ ಮಾಡಿದೆ. ಅಡಿಕೆ ಹಾಕಿ ಈಗ ಅಭಿಷೇಕ ಪೂಜೆಗಳು ನಡೆಸ್ಬೋದು. ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಆಮೇಲೆ ಇದರ ಪೂಜೆಗಳು ಹೆಚ್ಚಾಗಿ ಅವೆಲ್ಲ ಒಬ್ಬೊಬ್ಬರಿಗೆ ನಡೆಯೋದಿಲ್ಲ, ಸಾಮೂಹಿಕವಾಗಿ ನಡೀತದೆ. ಪ್ರಸಾದ ವಿತರಣೆ ಮಾತ್ರ ಅಲ್ಲಿ ದೇವಸ್ಥಾನದಲ್ಲಿ ನಡೀತದೆ. ಎಸ್, ಥ್ಯಾಂಕ್ ಯು.